ಈಗ ಸಂಜೆ ಈಚೆ ಬಂದಿದ್ದೇವೆ ನಾವು. ಸ್ವಲ್ಪ ಮಳೆ ಸಹ ಬೀಳ್ತಾ ಉಂಟು ನೋಡಿ, ಮೇಡಮ್ ಇದ್ದಾರೆ. ಹೊಡಿತಾಳೆ ಇತ್ತವಳು. ಸಂಜೆ ಸ್ವಲ್ಪ ನಿಲ್ಲಿಕ್ಕೆ ಬಿಡಲಿಲ್ಲ ರೂಮಲ್ಲಿ. ಹೋಗು 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 ಅಂತ. ಈಗ ಎಷ್ಟು 4:15 ಆದಷ್ಟೇ, ಆಗಲೇ ಹೊರಗೆ ಬಂದಿದ್ದೇವೆ. ಮಳೆ ಹನಿ ಬರ್ತಾ ಉಂಟು, ಆಗಲೇ ಬಂದಿದ್ದೇವೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಏನು ಸೋಲಾರ್ ಪೂರ ಇಲ್ಲ. ಇವತ್ತು ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಬೆಳಿಗ್ಗಿಂದ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ. ನನ್ನ ಡೈಲಿ ಬ್ಲಾಗದ್ದು ಫಸ್ಟ್ ಟೈಮ್ ಮಾಡಿದೆ ಈ ಥರ ವೀಡಿಯೋ. ಹೇಗಾಗ್ತದೆ ಗೊತ್ತಿಲ್ಲ. ಕೆಲವು ವೀಡಿಯೋ ಮಾಡಿದ್ದೇನೆ, ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಹಾಗೆ ಈಗ ನಾವು ಸಂಜೆ ಈಚೆ ಬಂದಿದ್ದೇವೆ. ಆ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗಿದೆ ಮೊದಲಿಂದ ನನ್ನ ವೀಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವೀಡಿಯೋನ ಶೇರ್ ಮಾಡಿ. ಈಗ ನೋಡಿ, ಇಲ್ಲಿ ಬೆಳಿಗ್ಗೆ ಇಲ್ಲಿ ಎದ್ದು ಮೋಟು ಪಟ್ಲು ನೋಡ್ತಾ ಇದ್ದಾಳೆ. ಅವಳಿಗೆ ಮೋಟು ಪಟ್ಲೇ ಆಗ್ಬೇಕು, ಬೇರೆ ಎಂತ ನೋಡುದಿಲ್ಲ ಅವಳು. ನೋಡಿ ಅದನ್ನೇ ನೋಡ್ತಿದ್ದಾಳೆ ನೋಡಿ. ಇಲ್ಲಿ ಬೆಳಿಗ್ಗೆ ನಂದು ಬಟ್ಟೆ ಎಲ್ಲ ಒಗ್ದಾಗಿದೆ, ಅವಳು ಎಚ್ಚರ ಇರುವಾಗಲೇ ಒಗ್ದೆ. ಮತ್ತು ಈಗ ಇಲ್ಲಿ ದಾಳಿಂಬೆ ತಿಂತ ಇದ್ದಾಳೆ, ಅದು ಸಹ ಮೋಟು ಬಟ್ಲು ನೋಡಿಕೊಂಡೆ. ಅವಳು ಎಚ್ಚರಿದ್ರೆ ನಂಗೆ ಎಂತ ಕೆಲಸ ಮಾಡಲಿಕ್ಕೆ ಸಾಗೋದಿಲ್ಲ. ಅವಳು ಮಲಗಿರುವಾಗಾದರೆ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಆಗ್ತದೆ. ಎದ್ದು ತಿಂಡಿ ತಿನ್ನುವ ಬದಲು ಇಲ್ಲಿ ದಾಳಿಂಬೆ ತಿಂತ ಇದ್ದಾಳೆ. ಅದನ್ನು ತಿನ್ನುವ ಬದಲು ಹೀಗೆ ಎಲ್ಲ ಮಾಡಿ ಎಲ್ಲ ಬಿಸಾಡಿ ಎಲ್ಲ ಆಯಿತು. ಎಂತ ತಿನ್ಲಿಕ್ಕಿಲ್ಲ ಅವಳು ಬೆಳಿಗ್ಗೆ, ಹೀಗೆ ಮಾಡೋದಾಯ್ತಾ. ಮತ್ತೆಂತಂದ್ರೆ ಈಗ ಇಲ್ಲಿ ಪೋಖ್ರಿ ಮಾಡ್ಲಿಕ್ಕೆ ಬಂದಿದ್ದಾಳೆ. ನಂದಿಲ್ಲಿ ಉಗುರು ತೆಗಿಯುವುದಂತ. ಈಗ ನೋಡಿ, ಊಟ ಮಾಡ್ತೇನೆ ಅಂತ ಸುಮ್ಮನೆ ಮೊಸರನ್ನು ತಗೊಂಡು ಒಂದು ಚೂರು ಊಟ ಅನ್ನೆಲ್ಲ ಉಗುರ ತೆಗಿತೇನೆ ಅಂತ ಇಲ್ಲಿ ಹೊರಟಿದ್ದಾಳೆ ನೋಡಿ. ಇಲ್ಲಿ ಬಂದು ಈಗ ಹೊರಟ್ಲು ಊಟ ಕೊಡ್ಲಿಕ್ಕೆ. ನಾನು ಹೊರಟದಲ್ಲ. ಹಾಗೆ ಈಗ ಅಲ್ಲಿಂದ ಹೊರಟು ಸೀದಾ ಆಚೆ ಪಾತ್ರೆ ನೋಡಿ ಒಂದು ರಾಶಿ ಉಂಟು. ಅದೆಷ್ಟು ತೊಳೆದ್ರೂ ಮುಗಿಯುವುದಿಲ್ಲ ಅಲ್ಲ. ನೋಡಿ, ಮೊಸರು ಮಾತ್ರ ತಿನ್ನುದವಳು, ಊಟ ಒಂದು ಚೂರು ಮಾಡೋದಿಲ್ಲ. ಈಗ ಓಡ್ತಾ ಇದ್ದಾಳೆ ಆಚೆ. ಊಟ ಕೊಡ್ತೇನಲ್ವಾ, ಅದಕ್ಕೆ ಆಚೆ ಓಡುದು. ಈಗ ಲಿಶು ಮಲಗಿದ್ಲು ನೋಡಿ, ಸ್ನಾನ ಎಲ್ಲ ಮಾಡಿ ಚೆಂದ ಮಲಗಿದ್ಲು. ಇನ್ನು ನಂದು ಕೆಲಸ ಎಲ್ಲ ಆಗಬೇಕು. ಕೆಲಸ ಎಲ್ಲ ಆಗಿದೆ, ಪದಾರ್ಥ ಒಂದು ಮಾಡಲಿಕ್ಕೆ ಮಾತ್ರ ಬಾಕಿ, ಮತ್ತೆಲ್ಲ ಕೆಲಸ ಆಗಿದೆ. ಈಗ ಅವಳೊಂದು ಮಲಗಿಸಿ ಇನ್ನು ಪದಾರ್ಥ ಮಾಡೋದು. ನಾನಿವತ್ತು ದಾಲ್ ಮಾಡಿದೆ ನೋಡಿ. ಇದುಂಟು ಅಂಜೂರ ಮತ್ತು ಹೆಸರು ಬೇಳೆ ಸುಕ್ಕ ಮಾಡಿ ಮತ್ತು ದಾಲ್ ಮಾಡಿದ್ದು. ದಾಲ್ ಮಾಡಲಿಕ್ಕೆ ನಾನಿಲ್ಲಿ ಮೊದಲು ಬಾಣಲೆ ಬಿಸಿ ಆಗ್ಲಿಕ್ಕೆ ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇದು ವಿಟಮಿನ್ ಸೊಪ್ಪು, ಇದನ್ನು ತೊಳೆದಿಟ್ಟುಕೊಂಡಿದ್ದೇನೆ. ಸ್ವಲ್ಪ ಇತ್ತು, ಅದನ್ನು ತಗೊಂಡದ್ದು ನಾನು ಊರಿಂದ ಬರುವಾಗ ತಂದಿದ್ದೆವು ಲಾಸ್ಟ್ ಟೈಮು. ಈಗ ಎಣ್ಣೆ ಬಿಸಿ ಆಯಿತು, ಅದಕ್ಕೆ ನಾನೀಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಬೆಳ್ಳುಳ್ಳಿಯನ್ನು ಬಿಸಿ ಮಾಡಿಕೊಳ್ಳುವ. ವಿಟಮಿನ್ ಸೊಪ್ಪು ಹಾಕಿದರೆ ತುಂಬ ರುಚಿಯಾಗ್ತದೆ. ಮತ್ತು ಈಗ ಒಂದು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ಮತ್ತು ಅರ್ಧ ಈರುಳ್ಳಿ ತಗೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಚೆಂದ ಬಿಸಿ ಮಾಡಿಕೊಳ್ಳುವ. ವಿಟಮಿನ್ ಸೊಪ್ಪಿದ್ದು ಹಾಗೇ ಪಲ್ಯ ಒಳ್ಳೆಯದಾಗ್ತದೆ. ನನ್ನಲ್ಲಿ ಸ್ವಲ್ಪ ಇರೋದ್ರಿಂದ ನಾನು ದಾಲ್ ಮಾಡುವಾಗ ಅದನ್ನು ಹಾಕಿಕೊಂಡದ್ದು. ಮತ್ತು ಶುಂಠಿ ತಗೊಂಡಿದ್ದೆ, ಅದನ್ನು ಸಹ ಹಾಕಿಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆಯನ್ನು ಚೆಂದ ಬಿಸಿ ಮಾಡಿಕೊಳ್ಬೇಕು. ಚೆಂದ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಈಗ ಲಿಶಾ ಮಲಗಿದ್ರೆ ಏನಾದರೂ ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅವಳು ಎಚ್ಚರ ಇದ್ರೆ ತುಂಬ ಕಷ್ಟ ಆಗ್ತದೆ. ಅಂದರೆ ಅವಳನ್ನು ನೋಡಿಕೊಳ್ಳುವುದೇ ಒಂದು ಕೆಲಸ ಆಗ್ತದೆ. ಈಗ ನಾನು ಇದಕ್ಕೆ ಕಾಯಿ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. 2 ಕಾಯಿ ಮೆಣಸು ತಗೊಂಡಿದ್ದೆ. ಹೆಚ್ಚು ಖಾರ ಮಾಡಲಿಲ್ಲ, ಯಾಕಂದರೆ ಲಿಶಾನಿಗೆ ತಿನ್ಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ. ಮತ್ತೊಂದು ಟೊಮೆಟೊ ತಗೊಂಡಿದ್ದೆ, ಅದನ್ನು ಸಹ ಹಾಕಿ ಒಗ್ಗರಣೆಯನ್ನು ಚೆಂದ ಫ್ರೈ ಮಾಡಿಕೊಳ್ಳುವ. ಈಗ ಎಲ್ಲ ಚೆಂದ ಬಾಡಿಸ್ಕೊಳ್ಬೇಕು. ಈಗ ವಿಟಮಿನ್ ಸೊಪ್ಪು ಸಾರು ಎಲ್ಲ ತುಂಬ ಒಳ್ಳೆಯದಾಗ್ತದೆ, ನಮಗೆ ರುಚಿಯಾಗ್ತದೆ. ಪಲ್ಯ ಅಂತೂ ತುಂಬ ಸೂಪರ್ ಆಗ್ತದೆ. ನನಗೆ ಇಲ್ಲಿ ಸ್ವಲ್ಪವಿದ್ದದ್ದು, ಲಾಸ್ಟ್ ಟೈಮ್ ಊರಿಂದ ಬಂದು ಇಲ್ಲಿ ನಟ್ಟಿದ್ದೆವು ನೋಡಿ. ಇಷ್ಟು ಸಿಕ್ಕಿದೆ, ಅದನ್ನು ಚೆಂದ ತೊಳೆದಿಟ್ಟುಕೊಂಡಿದ್ದೇನೆ. ಈಗ ಇದನ್ನು ಒಗ್ಗರಣೆಗೆ ಹಾಕಿಕೊಳ್ತಾ ಇದ್ದೇನೆ. ತಿಂದರೆ ಸಹ ತುಂಬ ಒಳ್ಳೆಯದಂತೆ ವಿಟಮಿನ್ ಸೊಪ್ಪು. ಈ ರೀತಿಯಾಗಿ ತೋಟದಲ್ಲೆಲ್ಲ ತುಂಬ ಇರ್ತದೆ. ಇದು ಒಂದು ನೆಟ್ಟರೆ ಸಾಕು, ಅದು ತುಂಬ ಆಗ್ತದೆ. ಇದನ್ನು ಏನು ಆರೈಕೆ ಮಾಡ್ತಾ ಇರಬೇಕು ಅಂತೇನಿಲ್ಲ, ಅದು ಆಗ್ತದೆ ಅದರಷ್ಟಕ್ಕೆ. ನಾವು ನೆಟ್ಟು ಬಿಟ್ಟರೆ ಸಾಕಾಗ್ತದೆ. ನಾವಿಲ್ಲಿ ಒಂದು 3-4 ಬುಡ ನಿಂತಿದ್ದೇವೆ. ಅದರ ಮೇಲೆ ಬಸವನ ಹುಳು ಎಲ್ಲ ಬಂದು ಎಲ್ಲ ತಿಂದಿದೆ ಎಲೆಯನ್ನು. ಹಾಗಾಗಿ ನಮಗೆ ಈಗ ಇಷ್ಟು ಸಹ ಸಿಗಲಿಲ್ಲ. ಅದಕ್ಕೆ ಸಿಕ್ಕಿದಷ್ಟು ಸಾಕು ಅಂತ ನಾನು ಇವತ್ತು ಸ್ವಲ್ಪ ಆದರೆ ಮಾಡುವ ಅಂತ ಅಷ್ಟೇ ಸಿಕ್ಕಿದ್ದೆ. ಹಾಗಾಗಿ ದಾಲಿಗೆ ಹಾಕಿದ್ದನ್ನು. ಈಗ ನಾನಿಲ್ಲಿ ತೊಗರಿಬೇಳೆಯನ್ನು ಚೆಂದ ತೊಳೆದಿಟ್ಟಿದ್ದೇನೆ. ಈಗ ಇದನ್ನು ಹಾಕಿಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ಅದನ್ನು ಸಹ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಮಾಡಿದರೆ ತುಂಬ ರುಚಿ ಆಗ್ತದೆ ನಮಗೆ ದಾಲ್, ತುಂಬ ಟೇಸ್ಟ್ ಆಗ್ತದೆ. ನಂದು ದಾಲ್ ನೋಡಿ ಈ ರೀತಿಯಾಗಿ ಈಗ ಒಗ್ಗರಣೆಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಬೇಳೆ ಮತ್ತು ಒಗ್ಗರಣೆ ಹಾಕಿದ್ದೇವಲ್ಲ, ವಿಟಮಿನ್ ಸೊಪ್ಪು ಸಹ ಉಂಟು ಇದರ ಜೊತೆಗೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿಕೊಂಡ್ರೆ ಆಯ್ತು. ಈಗ ನಾನಿಲ್ಲಿ ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಮತ್ತು ನಾನಿಲ್ಲಿ ಖಾರದ ಹುಡಿ ಹಾಕೋತಾ ಇದ್ದೇನೆ, ಮೆಣಸಿನ ಹುಡಿ.
1 ಚಮಚದಷ್ಟು ಮೆಣಸು ನೋಡಿ ಹಾಕಿದ್ದು. ಕಾಯಿ ಮೆಣಸು ಸಹ ಹಾಕಿದ್ದೇವಲ್ಲ, ಹಾಗಾಗಿ ಸ್ವಲ್ಪ ಖಾರ ಬೇಕಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಅಷ್ಟು ಖಾರ ಎಲ್ಲ ಹಾಕಲಿಲ್ಲ. ದಾಲ್ ಹೆಚ್ಚು ಖಾರ ಅದರಲ್ಲಿ ಒಳ್ಳೆಯದಾಗೋದಿಲ್ಲ ದಾಲ್. ಹಾಗಾಗಿ ಈಗ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಒಂದು ಫುಲ್ ಹಾಕ್ಕೊಂಡೆ, ಯಾಕಂದರೆ ಇದು ಮತ್ತೆ ಬೆಂದಾಗ ಅದು ನೀರೆಲ್ಲ ಹೋಗ್ತದೆ, ಅದು ದಪ್ಪ ಆಗ್ತದೆ. ಅದಕ್ಕೆ ನೀರು ಮಾಡಿ ಇಟ್ಟುಕೊಂಡ್ರೆ ಮತ್ತು ಸ್ವಲ್ಪ ತೆಳುವಾಗ್ತದೆ ಅಂತ. ಈಗ ಇದನ್ನು ಮುಚ್ಚೆಲ್ಲ ಮುಚ್ಚಿ ಚೆಂದ ಬೇಯಲಿಕ್ಕೆ ಇಡಬೇಕು. ಚೆಂದ ಬೇಯಬೇಕಿತ್ತು ಬೇಳೆ ನೋಡಿ. ಈಗ ಇಲ್ಲಿ ಬೇಳೆ ಚೆಂದ ಬೆಂದಿದೆ ನೋಡಿ, ಈ ರೀತಿಯಾಗಿ ಆಗಿದೆ. ಈಗ ನಾವು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ. ಈ ರೀತಿ ಮಾಡಿಕೊಂಡ್ರೆ ಆಯಿತು, ಸೌಟಲ್ಲಿ ಚೆಂದ ಆಗ್ತದೆ ಅಲ್ಲ ನೋಡಿ. ತುಂಬ ದಪ್ಪಾಗಿರ್ತದೆ ಇದು ನೋಡಿ, ಈ ರೀತಿಯಾಗಿ. ಹಾಗೆ ಈಗ ಕುದೀತಾ ಉಂಟು. ನಾನೀಗ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ತೇನೆ. ಹೀಗೆ ಹಾಕೋದ್ರಿಂದ ತುಂಬ ರುಚಿ ಆಗ್ತದೆ ನಮ್ಮ ದಾಲ್. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತೆಗೆದಿಟ್ಟುಕೊಂಡಿದ್ದೇನೆ ತೆಂಗಿನಕಾಯಿ ಹಾಲದ್ದು. ಅರ್ಧ ಭಾಗದಷ್ಟು ತೆಂಗಿನಕಾಯಿ ಹಾಲು ತಗೊಂಡಿದ್ದೇನೆ ನೋಡಿ. ಈಗ ಹಾಲನ್ನೆಲ್ಲ ಹಾಕಿಕೊಂಡೆ ನೋಡಿ. ಈಗ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿಯಾಗಿ ಉಂಟಂತ ನೋಡಿ ಚೆಂದ ಕುದಿಲಿಕ್ಕೆ ಇಟ್ಟರೆ ಆಯಿತು. ತುಂಬ ಬೇಗ ಆಗ್ತದೆ ಅಂತ, ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ತುಂಬ ರುಚಿಯಾಗಿರ್ತದೆ ಇದು ನೋಡಿ. ಈ ರೀತಿಯಾಗಿ ಆದರೆ ಆಯಿತು. ಚೆಂದ ಕುದಿಲಿಕ್ಕೆ ಇಡಬೇಕು ಇದನ್ನು. ಎಷ್ಟು ತೆಳು ಇದ್ದರೆ ಸಾಕು ನಮಗೆ. ಎಷ್ಟು ತೆಳು ಬೇಕಾದರೂ ಸ್ವಲ್ಪ ತೆಳು ಮಾಡ್ಕೊಳ್ಬೋದು. ಸ್ವಲ್ಪ ದಪ್ಪ ಇದ್ದರೆ ಚೆಂದ ಅಲ್ಲ ದಾಲ್ ಅಂದಮೇಲೆ ನೋಡಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಚೆಂದ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಈಗ ಇದು ಚೆಂದ ಕುದಿಲ್ತಾ ಉಂಟು ನೋಡಿ. ಈ ರೀತಿಯಾಗಿ ಆದರೆ ಆಯಿತು. ಈಗ ಇದಾಯಿತು. ಇದು ಪದಾರ್ಥ ಆಗುವಾಗಲೇ ಎದ್ದು ಸಾಗಿದೆ ಅಲ್ಲಿ. ಮಲಗುದು ಸ್ವಲ್ಪವೆಲ್ಲ. ಗುಡ್ ಮಾರ್ನಿಂಗ್. ಹಾಯ್ ಮೇಡಮ್, ಹಾಯ್. ಹಿಂದೆ ಸರಿ ಬಿಡುವುದಿಲ್ಲ ಆಯಿತಾ. ಈಗ ಇಲ್ಲಿ ನೋಡಿ, ಅವಳು ಸಂಜೆ ಜೀರಿಗೆ ಮಿಠಾಯಿ ತಿಂತ ಇದ್ದಾಳೆ. ಅದನ್ನು ತಿನ್ನೋದು ಬಿಟ್ಟು ಇಡೀ ಹಾಳು ಮಾಡಿ ಹಾಕಿದ್ದಾಳೆ. ಅದು ಅವಳಲ್ಲಿಯೇ ಕೊಡಬೇಕು, ನಾವು ಕೊಟ್ಟರೆ ಸಾಗೋದಿಲ್ಲ. ಅವಳಲ್ಲಿಯೇ ಕೊಟ್ಟು ಇಡೀ ಬಿಸಾಡ್ತಿದ್ದಾಳೆ ನೋಡಿ. ಇಲ್ಲಿ ನೋಡಿ, ಮತ್ತು ಈಚೆ ಬಂದು ಇಲ್ಲಿ ಒಂದು ಚಕ್ಕುಲಿ ತಿಂತ ಇದ್ದಾಳೆ ನೋಡಿ. ಸಂಜೆ ನಾವು ಚಹಾ ಕುಡಿಯುವಾಗ ಅವಳು ಬಂದು ಪಟಾಕಿ ಮಾಡೋದು ನೋಡಿ. ಒಂದು ಚೂರು ವಿಡಿಯೋ ನೋಡೋದಿಲ್ಲ ಅವಳು, ಇದೇ ರೀತಿ ಮಾಡೋದು ನೋಡಿ. ಗೌರಿ, ಗೌರಿ ಬನ್ನಿ. ಕರಿತಲೆ ಗೌರಿ ಅಂತ. ಚಪ್ಪಲ್ ತೆಗ್ದ್ಲು, ಹೋಗ್ತಾಳೆ ಈಗ. ಕೈಯಲ್ಲಿ ನೋಡಿ ಎಲ್ಲ ಉಂಟು, ಇಟ್ಕೊಂಡಿದ್ದಾಳೆ. ನೀರಿನ ಹತ್ರ ಬಂದ್ರಲ್ಲ ಹಾಗೆ. ಈಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಕೊಡೆ ಸೈಡಿಬೇಕು ಅವಳಿಗೆ ಒಂದು ಕಡೆ. ಮೀನೆಲ್ಲ ಉಂಟು ನೋಡಿ, ಹೇಗುಂಟು ನೋಡಿ. ಹೊರಗೆಲ್ಲ ಮೋಡೆಲ್ಲ ಉಂಟು. ಹೋಗ್ಬೇಕಿನ್ನು ಕೊಡೆ ಹಿಡ್ಕೊಂಡು. ನೋಡಿ ಒಮ್ಮೆ ಇವಳೊಂದು ಬರೋದು ಇಲ್ಲ ಹೋಗು ಅಂತ ಹೇಳಿದ್ರೆ. ಹಂಗೆ ತಾದವು ಆಫೀಸ್ ಹತ್ರ ಬಂದೆ. ಇಲ್ಲಿದ್ದಾಳೆ, ಇಲ್ಲಿ ನಾಯಿ ಸೊಂದು ಮಲಗಿದೆ. ಅದನ್ನು ನೋಡ್ಲಿಕ್ಕೆ ಭಾರಿ ಖುಷಿ ಇವಳಿಗೆ. ಮೇಡಮ್ ನೋಡಿ, ಲಿಶಾ ನಾಯಿ ಅಂತೆ, ಜೋಯ್ ಅಂತೆ ನಾಯಿ. ನೋಡಿ ಇಲ್ಲಿ ಮೇಡಮ್ ಕೂತ ನೋಡಿ, ಹೇಗೆ ಕೂತ್ಕೊಳ್ತಾ ಇದ್ದಾರೆ ಮೇಡಮ್ ಅಂತ. ಭಾರಿ ನಗುವ ಇರ್ತ ಹೋಗುದಿ ಅನ್ನಿ. ಅವಳ ಮುಖಕ್ಕೆ ಮೊಬೈಲ್ ಇಡುವಾಗ ತುಂಬಾ ಬೊಬ್ಬೆ ಹಾಕುದು ಅವಳು ಖುಷಿಯಲ್ಲಿ. ವಿಡಿಯೋಗೊಂದು ನೋಡಿಲ್ಲ, ಇವತ್ತೇನೋ ಒಂದು ನಿಂತ ಬೊಬ್ಬೆ ಬಾಡಿರ್ಚಿಂದ ನೋಡಿ. ನನ್ನ ಹಿಂದೆ ಆಗಿ ಅವಳು ಎಲ್ಲಿಗೆ ಇಲ್ಲಿಗೆ ದೂರ ಇರು ನೆಟ್ಟೆ ಅದು. ಓ ಅಂದೆ ಅಲ್ಲಿ ಕಂಬದಲ್ಲಿ ಎಂತ ಉಂಟು ಅದನ್ನು ತೋರಿಸ್ತಾ ಇದ್ದಾಳೆ. ತಾತಿಪ್ಪು ಚಿಚ್ಚಿ ಚಿಚ್ಚಿ ಅಂತೆ. ತಾತಿ ಅಚ್ಚಿ ಅಚ್ಚಿ
ರಿಷಾ ಹೊರಗೆ ಹೋಗ್ಲಿಕ್ಕೆ ಇಲ್ಲಿ ಉರುಟುತ್ತಿದ್ದಲ್ಲ ದೇವಸ್ಥಾನ, ಇಲ್ಲಿ ಬಂದು ಕೂತಿದ್ದೇವೆ, ಇಲ್ಲಿ ಮಳೆ ಬರ್ತದೆ ಅಂತ. ಹಾಗಾಗಿ ಅವಳಿಗೆ ಹೊರಗೆ ಹೋಗ್ಬೇಕಂತೆ. ಮಳೆಯನ್ನು ಕಚ್ಚಿ ಕೂಗ್ತಾ ಇದ್ದಾಳೆ ಇಲ್ಲಿ. ರೇಷು ಹಾಯ್. ಓ ಅಮ್ಮ. ಓ ಓ ಇಲ್ಲಿ ಮತ್ತೆ ಸ್ವಲ್ಪ ಫೋಟೋ ಎಲ್ಲ ತಗೊಂಡೆವು. ಮತ್ತೆಂತ ವೀಡಿಯೋ ಮಾಡಲಿಲ್ಲ, ಅಷ್ಟೇ ವೀಡಿಯೋ ಮಾಡಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿಯಾಗಿ ನಾನು ಟೈಮ್ ಪಾಸ್ ಮಾಡ್ತೀನಿ ಲೀಶನ ಜೊತೆಗೆ, ನನ್ನ ಡೈಲಿ ರುಟೀನ್ ಯಾವ ರೀತಿಯಾಗಿರುತ್ತೆ ಅಂತ ಸ್ವಲ್ಪನೇ ವೀಡಿಯೋನ ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ನನಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೆ ಮೊದಲಿನ ಬಾರಿ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವೀಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.